ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ತುಳುನಾಡು ದೈವ ದೇವರುಗಳ ನೆಲೆಬೀಡು. ಇಲ್ಲಿ ದೇವರನ್ನು ಆರಾಧಿಸುವ ಜನ ಸಿಗದೇ ಇರ್ಬೋದು, ಆದರೆ ದೈವಗಳನ್ನು ಆರಾಧಿಸುವವರು ಪ್ರತಿಯೊಬ್ಬರೂ ಕೂಡ ನಮ್ಮ ತುಳುನಾಡಿನಲ್ಲಿ ಭಕ್ತಿಯಿಂದ ಆರಾಧಿಸ್ತಾರೆ. ಅದರಲ್ಲಿ ಕೂಡ ಯಾರೇ ಕೈ ಬಿಟ್ಟರೂ ಕೂಡ ದೈವಗಳು ನಮ್ಮ ಕೈ ಬಿಡೋದಿಲ್ಲ ಅನ್ನುವಂಥದ್ದು ತುಳುನಾಡಿನ ಜನರ ಅಚಲವಾಗಿರುವಂತಹ ನಂಬಿಕೆ. ಹಾಗಾಗಿ ಪ್ರತಿಯೊಂದು ಕುಟುಂಬದಲ್ಲಿ ಕೂಡ ದೈವಗಳಿರುತ್ತೆ. ಅವುಗಳಿಗೆ ಪ್ರತಿ ವರ್ಷ ಕೂಡ ನೇಮ, ಕೋಲ, ತಂಬಿಲ ನಡೀತಾನೇ ಇರುತ್ತೆ. ಹಾಗೆಯೇ ಇದೀಗ ಪುತ್ತೂರಿನಲ್ಲಿರುವಂತಹ ಕೊಟ್ಟಿಬೆಟ್ಟು ಏಳ್ನಾಡು ಗುತ್ತು ಫ್ಯಾಮಿಲಿ ಟ್ರಸ್ಟ್ ರಿಜಿಸ್ಟರ್ಡ್ ಇದರ ವತಿಯಿಂದ ಧರ್ಮ ನೇಮೋತ್ಸವ ನಡೀತಾ ಇದೆ. ಇದೇ ತಿಂಗಳ ಜನವರಿ 31ನೇ ತಾರೀಕಿನಿಂದ ಫೆಬ್ರವರಿ 2ನೇ ತಾರೀಕಿನವರೆಗೆ ಧರ್ಮ ನೇಮೋತ್ಸವ ನಡೀತಾ ಇರುವಂಥದ್ದು. ಶ್ರೀ ಪಿಲಿಚಾಮುಂಡಿ, ಜುಮಾದಿ ಬಂಟ ಹಾಗೇನೆ ಪರಿವಾರ ದೈವಗಳ ಧರ್ಮ ನೇಮೋತ್ಸವ ನಡೀತಾ ಇರುವಂಥದ್ದು. ಹಾಗಾಗಿ ಇಲ್ಲಿ ಸಕಲ ಸಿದ್ಧತೆಗಳು ನಡೀತಾ ಇದೆ. ಸಿದ್ಧತೆಗಳು ಯಾವ ರೀತಿಯಾಗಿದೆ, ಫ್ಯಾಮಿಲಿಯ ಸದಸ್ಯರು ಏನು ಹೇಳ್ತಾರೆ, ಇವೆಲ್ಲವನ್ನ ಕೂಡ ನೋಡ್ಕೊಂಡು ಬರೋಣ ಬನ್ನಿ. ಕೊಟ್ಟಿಬೆಟ್ಟು ಏಳ್ನಾಡು ಗುತ್ತು ಫ್ಯಾಮಿಲಿ ಟ್ರಸ್ಟ್ ರಿಜಿಸ್ಟರ್ಡ್ ವತಿಯಿಂದ ನಡೆಯುವಂಥ ಧರ್ಮ ನೇಮೋತ್ಸವಕ್ಕೆ ಸಕಲ ಸಿದ್ಧತೆಗಳು ನಡೀತಾ ಇರುವಂಥದ್ದು. ಇವಾಗ ನಾವು ಇರುವಂಥದ್ದು ಭೋಜನದ ವ್ಯವಸ್ಥೆ, ಪಾಕಶಾಲೆಯಲ್ಲಿ ಯಾವೆಲ್ಲ ಕೆಲಸಗಳು ನಡೀತಾ ಇದೆ ಅಂತ ಎಲ್ಲ ರೀತಿಯಾದ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. 3 ದಿನಗಳ ಕಾಲ ಬರುವಂಥ ಪ್ರತಿಯೊಬ್ಬರಿಗೆ ಕೂಡ ಶುಚಿ ರುಚಿಯಾದ ಭೋಜನದ ವ್ಯವಸ್ಥೆಯನ್ನು, ಉಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ತರಕಾರಿಗಳು ಬಂದಿದೆ, ಹಾಗೆ ಪಾತ್ರೆಗಳನ್ನಾಗಿರ್ಬೋದು, ಈ ರೀತಿಯಾದಂಥ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ನಮ್ಮ ಜೊತೆ ಇವಾಗ ಮಾತನಾಡೋದಕ್ಕೆ ಹರೀಶ್ ರಾವ್ ಅವರಿದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಧರ್ಮ ನೇಮೋತ್ಸವಕ್ಕೆ ಸಿದ್ಧತೆಗಳು ನಡೀತಾ ಇದೆ ಸರ್. ನಾಳೆಯಿಂದ 3 ದಿನಗಳ ಕಾಲ ಯಾವ ರೀತಿಯಾಗಿ ಭೋಜನದ ವ್ಯವಸ್ಥೆಗಳೆಲ್ಲ ಇರುತ್ತೆ, ಅದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡೋದು. ಅದೇ, ನಾಳೆ ಬೆಳಗಿನಿಂದ ಈ ಕಾರ್ಯಕ್ರಮ ಆರಂಭ ಆಗ್ತದೆ. ಹಾಗೆ ಇಲ್ಲಿ ಒಂದು ಗಣಪತಿ ಪ್ರಾರ್ಥನೆ ಮಾಡಿ ನಾವು ನಮ್ಮ ಕೆಲಸವನ್ನು ಪ್ರಾರಂಭ ಮಾಡ್ತೇವೆ. ಅದು ಬೆಳಗಿನ ಉಪಹಾರ, ಮಧ್ಯಾಹ್ನದ ಭೋಜನ, ಮತ್ತು ಸಾಯಂಕಾಲದ ಉಪಹಾರ, ಮತ್ತು ರಾತ್ರಿಯ ಭೋಜನ, ಹೀಗೆ 4 ವಿಧದಲ್ಲಿ ವ್ಯವಸ್ಥೆಗಳಿದೆ. ಮತ್ತು ಸಿಹಿ ತಿಂಡಿ ಇದೆ. ಮತ್ತು ಇಲ್ಲಿ ಏನು ಅಂತ ಹೇಳಿದರೆ, ಬಂದಂತಹ ಎಲ್ಲ ಅತಿಥಿಗಳಿಗೂ ಪ್ರೀತಿಪೂರ್ವಕವಾಗಿ ನಾವು ಇದನ್ನು ಉಣಬಡಿಸ್ತೇವೆ. ಅದು ನಾಳೆ ಬೆಳಿಗ್ಗೆ ಒಂದು 6-6:30 ಶುರು ಆದರೆ ರಾತ್ರಿ 11 ಗಂಟೆ 12 ಗಂಟೆ ಬೆಳಗಿನ ಜಾವದವರೆಗೂ ಇರ್ತದೆ. ಅಂದರೆ ನೇಮೋತ್ಸವದ ಕಾರಣ ಅದು ಹಂತ ಹಂತವಾಗಿ ಆಗುವಂಥದ್ದು, ರಾತ್ರಿ ಹೊತ್ತು ಇರ್ತದೆ. ಹಾಗೆ ಆದ ಕಾರಣ ಎಲ್ಲರನ್ನು ಇವರು ಹೇಗೆ ಪ್ರೀತಿಯಲ್ಲಿ ಆಹ್ವಾನ ಕೊಟ್ಟಿದ್ದಾರೆ, ಬಂದವರಿಗೆಲ್ಲರಿಗೂ ನಾವು ಪ್ರೀತಿಪೂರ್ವಕವಾಗಿ ಉಣಬಡಿಸ್ತಾ ಇದ್ದೇವೆ. ಹಾಗೆ 3 ದಿನ ಬಹಳ ವಿಜೃಂಭಣೆಯಿಂದ ಈ ಉತ್ಸವ ನಡೀತದೆ. ಎಷ್ಟು ಜನರ ನಿರೀಕ್ಷೆ ಇದೆ ಸರ್? ಸಾಧಾರಣ 5,000ರಿಂದ 6,000 ಜನಕ್ಕೆ ಇದೆ. ಮತ್ತು ಬರುವವರು ಹಾಗೆ ಅವರವರ ಟೈಮ್ ನೋಡಿಕೊಂಡು ಈ 3 ದಿನದಲ್ಲಿ ಬರ್ತಾರೆ. ಆದ ಕಾರಣ ಬಂದವರೆಲ್ಲರಿಗೂ ನಾವು ಉಪಚಾರ ಮಾಡ್ತೇವೆ. ನಾನು ಹೇಳೋದಾದರೆ, ಇಲ್ಲಿ ಈ ನಮ್ಮ ಧರ್ಮ ಇದು ಪ್ರತಿಷ್ಠೆ ಸ್ಟಾರ್ಟ್ ಆದ ನಂತರ ಇದರ ಉಸ್ತುವಾರಿಯನ್ನು ನಾನೇ ನೋಡಿಕೊಳ್ತಿದ್ದೇನೆ. ಆದ ಕಾರಣ ಯಾರು ಬಂದರೂ ಯಾರೊಬ್ಬರಿಗೆ ಕಮ್ಮಿಯಾಗಿ ಏನು ಮಾಡಲಿಲ್ಲ, ಕಮ್ಮಿ ಯಾವುದೂ ಸಹ ಆಗಲಿಲ್ಲ. ಎಷ್ಟು ಹೊತ್ತಿಗೆ ಬಂದರೂ ಎಲ್ಲ ಥರದ ಉಪಚಾರ ಮಾಡ್ತಾ ಇದ್ದೇವೆ. ಬಂದ ಕೂಡಲೇ ಬೊಂಡ ಸರ್ಬತ್ತು ಕೊಡ್ತೇವೆ. ಅದ ನಂತರ ಅವರಿಗೆ ಕರೆದು ತಿಂಡಿ ಉಪಹಾರ ಕೊಡ್ತೇವೆ. ರಾತ್ರಿ ಊಟ ಮಾಡಿಸಿ ಕಳಿಸ್ತೇವೆ. ಇರುವವರು ಇರ್ತಾರೆ, ಕೆಲವರು ಬೇಗ ಹೋಗ್ತಾರೆ. ಅವರಿಗೆ ತಾಂಬೂಲದಾಗೆ ಇದು ಎಳ್ನೀರು ಮತ್ತು ಇದು ಕೊಟ್ಟು ಕಳಿಸ್ತೇವೆ ಹೋಗುವಾಗ. ಈ ಥರ ಮಾಡಿಕೊಂಡು ಬಂದೇವೆ. ಆದ ಕಾರಣ ಯಾರು ಎಲ್ಲಿ ಹೋದರೂ ಇಲ್ಲಿ ಬಂದರೆ ಎಲ್ಲ ಭೋಜನ ವ್ಯವಸ್ಥೆ ಒಳ್ಳೇದು ಮಾಡ್ತಾರೆ ಅಂತ ಎಲ್ಲ ಬಂದು ಹೇಳಿಕೊಂಡು ಬರ್ತಿದ್ದಾರೆ. ಅದೇ ಖುಷಿ ನಮಗೆ. ಆದ ಕಾರಣ ನಾವು ಅದನ್ನು ಒಂದು ಚೂರು ಹೆಚ್ಚು ಕಮ್ಮಿ ನೋಡಿಕೊಳ್ತಾ ಇದ್ದೇವೆ. ಕೊಟ್ಟಿಬೆಟ್ಟು ಏಳ್ನಾಡು ಗುತ್ತು ಫ್ಯಾಮಿಲಿ ಟ್ರಸ್ಟ್ ರಿಜಿಸ್ಟರ್ಡ್ನ ಅಧ್ಯಕ್ಷರಾಗಿರುವಂಥ ರಾಧಾಕೃಷ್ಣ ನಾಯ್ಕ್ ಸರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ಧರ್ಮ ನೇಮೋತ್ಸವದ ಸಂಭ್ರಮದಲ್ಲಿದೆ ಸರ್. ನಿಮ್ಮ ತರವಾಡು ಮನೆಯ ಇತಿಹಾಸದ ಬಗ್ಗೆ ಹೇಳೋದಾದರೆ ಸರ್? ನಮ್ಮ ಈ ತರವಾಡು ಮನೆಗೆ ಮಹಾಲಿಂಗೇಶ್ವರ ದೇವಸ್ಥಾನ ಯಾವಾಗ ಆಗಿದೆ ಆ ಟೈಮಲ್ಲಿ ಇದಕ್ಕೆ ಒಂದು ಹಿಸ್ಟ್ರಿ ಉಂಟು. ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಮತ್ತು ಈ ತರವಾಡಿಗೆ ಅನನ್ಯ ಸಂಬಂಧ ಬೇರೆ ಉಂಟು. ನಮ್ಮ ಹಿರಿಯವರು ಜಮೀನ್ದಾರರಾಗಿದ್ದರು ಎಲ್ಲ. ಈಗ ಜಮೀನೆಲ್ಲ ಹೋಗಿ ನಮ್ಮಲ್ಲಿ ಈ ದೈವಗಳು ಮಾತ್ರ ಉಳಿದಿದ್ದಾವೆ, ಬಾಕಿ ಎಲ್ಲ ಹೋಗಿದೆ. ಆದರೂ ನಮ್ಮ ಹಿರಿಯವರು ಹೇಳಿದರೆ ಒಂದು 25-30 ವರ್ಷ ಹಿಂದೆ ಚಿಂತನೆ ಮಾಡುವಾಗ, ನಿಮ್ಮದು ತರವಾಡಲ್ಲಿ ದೇವರಿದ್ದಾರೆ, ಅದನ್ನು ನೀವು ನಂಬುವುದಿಲ್ಲ, ಆದ್ದರಿಂದ ಈ ದುರಿತಗಳೆಲ್ಲ ನಿಮಗೆ ಕಾಣುತ್ತೆ ಅಂತ ಬಂತು. ಅದಕ್ಕೆ ಪ್ರಶ್ನೆ ಚಿಂತನೆ ಮಾಡಿ ಕುಂಟಾರ ರವಿಚಂದ್ರ ಅವರ ನೇತೃತ್ವದಲ್ಲಿ ಇದನ್ನು ರಿನೋವೇಟ್ ಮಾಡಲಿಕ್ಕೆ ಶುರು ಮಾಡಿದ್ದೇವೆ ನಾವು. ಆ ಸಂದರ್ಭದಲ್ಲಿ ಫ್ಯಾಮಿಲಿ ಒಳಗೆ ಯಾರೆಲ್ಲ ಇದ್ದಾರೆ ಅಂತೇಳಿ ತಿಳ್ಕೊಂಡು ಅವರನ್ನೆಲ್ಲ ಒಗ್ಗೂಡಿಸಿ ಇದನ್ನು ಮಾಡಲಿಕ್ಕೆ ಶುರು ಮಾಡಿದ್ದೇವೆ ನಾವು. ಮಾಡುವಾಗ ಎಲ್ಲರೂ ಒಳ್ಳೆ ಮನಸ್ಸಿನಿಂದ ಬೇಕಾದಷ್ಟು ತನು ಮನ ಧನದಿಂದ ಸಹಕಾರ ನೀಡಿದರು. ನಾನೀಗ ಈ ಕುಟುಂಬದ 2ನೇ ಅಧ್ಯಕ್ಷ ಮತ್ತು ಯಜಮಾನ. ನಮ್ಮ ಹಿಂದೆ ನಮ್ಮ ಹಿರಿಯವರಿದ್ದರು, ತಂದೆಯವರು, ಅವರ ಕಾಲದಲ್ಲಿ ಇದೆಲ್ಲ ಆಯಿತು. ಈಗ ನಮಗೆ ಕೇವಲ ನಡೆಸಿಕೊಂಡು ಹೋಗುವಂಥದ್ದು ಮಾತ್ರ ಕೆಲಸ ಇರೋದು.
ಬಾಕಿ ಎಲ್ಲ ವ್ಯವಸ್ಥೆ ಆಗಿದೆ. ಇದು ಫ್ಯಾಮಿಲಿಗೆ ಟ್ರಸ್ಟ್ ಆದಮೇಲೆ ಈ ಅವರ ಹೆಸರಲ್ಲಿದ್ದ ಲ್ಯಾಂಡ್ ಇದಕ್ಕೆ ರಿಜಿಸ್ಟ್ರಿ ಮಾಡಿಕೊಟ್ರು. ಯಾವುದಕ್ಕೆ? ಟ್ರಸ್ಟಿಗೆ. ಅದು ದೈವದ ಹೆಸರಲ್ಲಿ. ಆದ್ದರಿಂದ ನಮಗೀಗ ಒಂದು ವಿಶೇಷ ಖುಷಿ ಅಂತ ಹೇಳಿದರೆ, ಒಳ್ಳೆ ರೀತಿಯಲ್ಲಿ ಇದನ್ನು ನಡೆಸ್ಕೊಂಡು ಹೋಗಬೇಕು. ಜೊತೆಗೆ ಯಾರೆಲ್ಲ ಇಲ್ಲಿಗೆ ಬಂದು ದೈವದ ಸತ್ಯ ಚಾವಡಿಯಲ್ಲಿ ನಿಂತು, ಧರ್ಮ ಚಾವಡಿಯಲ್ಲಿ ನಿಂತು ಅವರವರ ಅಪೇಕ್ಷೆಗಳನ್ನು ಬೇಡಿಕೊಳ್ತಾರೆ, ಅದಕ್ಕೆಲ್ಲ ಇಷ್ಟಾರ್ಥವನ್ನು ಸಿದ್ಧಿ ಮಾಡೋರು ನಮ್ಮ ದೈವಗಳು. ನಮ್ಮ ದೈವ ತುಂಬ ಕಾರಣಿಕದ್ದು. ಯಾಕೆಂತ ಹೇಳಿದರೆ, ಮನುಷ್ಯನಿಗೆ ಜೀವನದಲ್ಲಿ ಏನೆಲ್ಲ ಘಟನೆ ಆಗ್ತದೆ ಅದನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ವಿವರಿಸ್ತಿದ್ರು. ನಮಗೇನು ಗೊತ್ತಿರಲಿಲ್ಲ. ಈಗ ನಮ್ಮ ಅನುಭವ ಬಂತು. ಈ ಅನುಭವದಲ್ಲಿ ನಾನು ಹೇಳುವುದಾದರೆ, ಸದ್ಯದ ಪರಿಸ್ಥಿತಿಯಲ್ಲಿ ಕುಟುಂಬದವರು ಇದಾದ ಮೇಲೆ ಎಲ್ಲರೂ ಲೆವೆಲ್ ಮೇಲೆ ಬಂತು, ಅವರವ್ರದ್ದು ಲೆವೆಲೇ ಮೇಲೆ ಬಂತು. ಯಾಕೆಂತ ಹೇಳಿದರೆ, ಅವರಿಗೆ ಮೊದಲು ದೈವ ಏನು, ದೇವರೇನು ಅದರ ಬಗ್ಗೆ ತಿಳುವಳಿಕೆಯೇ ಇರಲಿಲ್ಲ. ಒಂದು ಕಾರಣ, ಅದಕ್ಕೆ ಬಡತನ ಇತ್ತು. ಜಮೀನೆಲ್ಲ ಹೋಗಿ ಪರಬಾರೆಯಾಗಿ ನಮ್ಮಲ್ಲಿ ಏನೂ ಇರಲಿಲ್ಲ. ಇದ್ದವರೆಲ್ಲ ಹೊರಗಡೆ ಹೋಗಿ ಬೊಂಬೆಯಲ್ಲಿದ್ದರು, ಬೆಂಗಳೂರಲ್ಲಿದ್ದರು, ದುಬೈಯಲ್ಲಿದ್ದರು, ಗಲ್ಫಲ್ಲಿ, ಹೀಗೆ ಬೇರೆ ಬೇರೆ ಕಡೆ ಸೇರಿ ಅವರವರು ದುಡಿಲಿಕ್ಕೆ ಶುರು ಮಾಡಿ ಏನೋ ಮೇಲೆ ಬಂದರು. ಇಲ್ಲಿದ್ದವರು ಏನಿಲ್ಲ, ಇದನ್ನು ನೋಡೋದು, ಹೋಗೋದು, ಗದ್ದೆ ಮಾಡೋದು, ಈ ರೀತಿಯಲ್ಲಿತ್ತು. ಆದರೆ ಈಗ ಎಲ್ಲರಲ್ಲಿ ಸ್ವಂತ ಮನೆ, ಓಡಾಡಲಿಕ್ಕೆ ವೆಹಿಕಲ್ ಇಲ್ಲದವರು ಯಾರಿಲ್ಲ. ಅಂಥ ಪರಿಸ್ಥಿತಿ ಜನಗಳಲ್ಲಿ ಬಂದೆ. ಅದಕ್ಕೆ ಕಾರಣ ಈ ದೈವಗಳಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ. ಯಾಕಂತ ಹೇಳಿದರೆ, ದೈವಕ್ಕೂ ದೇವರಿಗೆ ಒಂದು ಸಂಬಂಧ ಉಂಟು. ದೇವರು ಏನು ಕೊಡೋದಾದ್ರೆ ನೀವು 12 ವರ್ಷ ವೆಯ್ಟ್ ಮಾಡಬೇಕಂತೆ. ದೈವ ಕೊಡೋದಾದರೆ 12 ತಿಂಗಳೊಳಗೆ ಕೊಡ್ತಾ ಅಂತೇಳಿ ಹಿರಿಯರು ಹೇಳಿದ ಮಾತು. ಈ ಸಂದರ್ಭದಲ್ಲಿ ನಾನು ಅದನ್ನು ಹೇಳಲಿಕ್ಕೆ ಬಯಸ್ತೇನೆ. ಅಂತ ಹೇಳಿದರೆ, ನಮ್ಮಲ್ಲಿ ಎಲ್ರಿಗೂ ಕಷ್ಟ ಸುಖಕ್ಕೆ ಬಂದು ಏನೆಲ್ಲ ಬೇಡಿಕೊಳ್ತಾರೆ ಅದೆಲ್ಲ ತಾಯಿ ಈಡೇರಿಸಿದ್ದಾಳೆ. ನಮ್ಮ ದೇವಗಳು ಈಡೇರಿಸಿದ್ದಾವೆ. ನಮ್ಮ ಸೀಮಾ ದೇವರಾದ ಮಾಲಿಂಗೇಶ್ವರ ಅವರ ಅನನ್ಯ ನಮಗೆ ಇದುಂಟು ಸಂಪರ್ಕ. ಆದ್ದರಿಂದ ಎಲ್ರಿಗೂ ಒಳ್ಳೆಯದಾಗಿದೆ. ಅವ ಇವ ಹೇಳೋ ಪ್ರಶ್ನೆ ಇಲ್ಲ. ಸ್ವಲ್ಪ ಬಡತನ ಇದ್ದವನು ಅದರಿಂದ ಮೇಲೆ ಬಂದಿದ್ದಾನೆ. ಏನೆಲ್ಲ ವ್ಯವಹಾರ ಮಾಡಿ ಮೇಲೆ ಹೋದವ ಅವನು ಇನ್ನೂ ಮೇಲೆ ಹೋಗಿದ್ದಾನೆ. ಆದ್ದರಿಂದ ಎಲ್ರಿಗೂ ಖುಷಿ. ಆ ಸಂದರ್ಭಕ್ಕೆ ಬೇಕಾಗಿ ನಾವು ಪ್ರತಿ 3 ವರ್ಷಕ್ಕೆ ಒಂದು ಬಾರಿ ನೇಮ ನಡವಳಿ ಮಾಡೋದಲ್ಲ, ಧರ್ಮ ನೇಮ ಅಂತ ಮಾಡ್ತೇವೆ. ಆ ಟೈಮಲ್ಲಿ ಎಲ್ಲದಕ್ಕೂ ಯಾರು ನೀವು ಬಂದರೆ ನಿಮಗೆ ನೀರು, ಹಾಲು ಕುಡಿಯೋನಿಗೆ ಹಾಲು, ಹೀಗೆಲ್ಲ ಏನೆಲ್ಲ ವ್ಯವಸ್ಥೆ ಬೇಕು ಆ ಧರ್ಮ ಕಾರ್ಯ ನಡೆದರೆ ಇದಕ್ಕೆ ಒಳ್ಳೆಯದಂತೇಳಿ ಅರ್ಥ. ಅದಕ್ಕೆ ನಾವು ಪ್ರತಿ 3 ವರ್ಷಕ್ಕೆ ತಂತ್ರಿಗಳ ಮುಖೇನ ಚಿಂತನೆ ಮಾಡಿ ತಂತ್ರಿಗಳ ಮುಖಾಂತರ ಇದನ್ನೆಲ್ಲ ಮಾಡಿ ನಮ್ಮ ಪ್ರಸಾದ್ ಮುನಿಯಂಗಳ ಅವರ ನೇತೃತ್ವದಲ್ಲಿ ಇದನ್ನೆಲ್ಲ ಮಾಡಿದ್ದು. ಒಳ್ಳೆಯ ಈಗ ಹೆಸರುಂಟು ನಮಗೆ. ಕುಟುಂಬದವರು ಮಾತ್ರ ಅಲ್ಲ, ಹೊರಗಿನವರು ಬರ್ತಾರೆ, ಈ ಊರಿನವರು ಎಲ್ಲ ಸೇರ್ತಾರೆ. ಯಾಕೆಂತ ಹೇಳಿದರೆ, ನಮ್ಮ ಈ ಕಾರ್ಯ ಆಗುವಾಗ ಕೆಲವರೆಲ್ಲ ಅವರೆಲ್ಲ ಚಿಂತನೆ ಮಾಡುವಾಗ ಹೊರಗಡೆ ಅವರಿಗೆ ಇಲ್ಲಿಗೆ ಏನೆಲ್ಲ ಕೊಡಬೇಕಂತ ಖಂಡಿತಂತೆ. ಅದರ ಪ್ರಕಾರ ಕೆಲವರು ಎಳ್ನೀರು, ಕಾಯಿ ಇಂಥದ್ದೆಲ್ಲ ತಂದು ಇದಕ್ಕೆ ಒಪ್ಪಿಸ್ತಿದ್ದರು. ಇದರಿಂದ ಇದು ಬೆಳಗಲಿಕ್ಕೆ ಒಂದು ಚಾನ್ಸ್ ಆಯಿತು. ಮತ್ತು ಕುಟುಂಬಸ್ಥರಲ್ಲಿ ಎಷ್ಟು ಮನೆ ಉಂಟು ಆ ಮನೆಯವರೆಲ್ಲ ನಿರ್ದಿಷ್ಟವಾದ ಒಂದು ಅಮೌಂಟನ್ನು ಈ ನೇಮ ಧರ್ಮ ನಡವಳಿಕೆ ಕೊಡೋದಂತ ಡಿಸೈಡ್ ಮಾಡಿದ್ದಾರೆ. ಬಾಕಿ ಏನಿದ್ದರೂ ನಾವು ಟ್ರಸ್ಟಿಯಿಂದ ಆಗ್ತೇವೆ. ಜಾಸ್ತಿ ಆದರೆ ಒಳ್ಳೆ ರೀತಿಯಲ್ಲಿ ಆಗಬೇಕು, ಒಳ್ಳೆ ವಿಶೇಷತೆ ಸಿಗಬೇಕು. ಇದಕ್ಕೆ ನಿಮ್ಮ ಪೇಪರಲ್ಲಿ ಕೂಡ ಒಳ್ಳೆ ರೀತಿಯಲ್ಲಿ ಬಂದ್ರೇ ಅದು ಇನ್ನೊಬ್ಬರಿಗೆ ಗೊತ್ತಾಗೋದು ಅದು ಏನು ಅಂತ ಇಲ್ಲದೆ ನಂದೇ ನಾನು ದೊಡ್ಡದಂತ ಹೇಳೋದು. ಇನ್ನೊಬ್ಬರನ್ನ ಬಂದು ನಮಗೆ ಚರ್ಚೆ ಈ ವಿಷಯದಲ್ಲೆಲ್ಲ ಪಾಲ್ಗೊಂಡ್ರೆ ನಮಗೆ ಅದಕ್ಕೆ ಏನಂತ ಉತ್ತರ ಕೊಡಲಿಕ್ಕೆ ಸರಿಯಾಗ್ತದೆ. ಆದ್ದರಿಂದ ಈಗ ನಾಳೆ ಬೆಳಿಗ್ಗೆಯಿಂದ ಕಾರ್ಯಕ್ರಮ ಸ್ಟಾರ್ಟ್ ಆದರೆ ತಂತ್ರಿವರಿಯರು ಬಂದು ಇದಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ವ್ಯವಸ್ಥೆ ಮಾಡಿ ರಾತ್ರಿಯಿಂದ ಸ್ಟಾರ್ಟ್ ಆದರೆ 3 ದಿವಸ ಕಂಟಿನ್ಯೂಸ್ ನೇಮ ನಡವಳಿ ನಡೀತದೆ. ನಮ್ಮ ಧರ್ಮದೈವ ಜುಮಾದಿ ಮಂಟ, ಅದೇ ರೀತಿ ನಮ್ಮ ಗುತ್ತದೈವ ಎಲ್ಲಾಡದೈವ ಪಿಲ್ಚಾಮುಂಡಿ, ಇದಕ್ಕೆಲ್ಲ ಭಾರಿ ಸಂಭ್ರಮದ ಒಂದು ವ್ಯವಸ್ಥೆ. ಇದಕ್ಕೆ ಏನೆಲ್ಲ ಬೇಕು, ಚಿನ್ನ ಬಂಗಾರ ಬೆಳ್ಳಿ ಏನೆಲ್ಲ ಬೇಕು, ಮುಗ ಮಂಟ ಎಲ್ಲ ಈ ಕುಟುಂಬದವರು ಎಲ್ಲ ಸೇರಿ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾರೆ. ಆದ್ದರಿಂದ ನಮಗೆ ದೊಡ್ಡ ಇನ್ನೊಬ್ಬರಿಂದ ತರಬೇಕಂತ ಏನಿಲ್ಲ. ಇದು ಆ ದೈವಗಳ ವಿಶೇಷತೆ. ದೈವ ಕಟ್ಟಿ ಹೇಳ್ತೇನೆ, ನನಗೆ ಇಂಥದ್ದು ಆಗಲಿಲ್ಲ, ಯಾಕೆ ನೀವು ಕೊಡಲಿಲ್ಲ ಅಂತ ಕೇಳ್ತದೆ. ನೆಕ್ಸ್ಟಿಗೆ ಆಗುವಾಗ ಅದು ರೆಡಿಯಾಗಿ ಬರ್ತದೆ. ಯಾರೋ ಒಬ್ಬರು ಭಕ್ತರು ಬರ್ತಾರೆ, ಇಲ್ಲದ್ರೆ ಕುಟುಂಬದವರು ಮಾಡ್ತಾರೆ, ಇಲ್ಲದ್ರೆ ನಮ್ಮ ಟ್ರಸ್ಟಿಯಿಂದಲೇ ನಾವು ಮಾಡಿಸಿ ಅದನ್ನು ಪರಿಪೂರ್ಣತೆಯನ್ನು ತಂದು ಕೊಡ್ತೇವೆ. ಆದ್ದರಿಂದ ನಾನು ಹೆಚ್ಚಿಗೆ ಹೇಳಲಿಕ್ಕೆ ಏನು ಇಷ್ಟಪಡಲ್ಲ. ನಾವು ಏನು ಮಾಡ್ತೇವೆ ಅದರಲ್ಲಿ ಕಿಂಚಿತ್ತು ದೇವರ ಸೇವೆಗೆ ಅಂತ. ಅದೇ ರೀತಿ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ವರ್ಷಂಪ್ರತಿ ಜಾತ್ರೆಗೆ ಶುರುವಾಗೋ ದಿವಸ ಇದು ಪ್ರತಿಷ್ಠೆ ಆದ್ದು. ನಾವು ತಂತ್ರಿಗಳಲ್ಲಿ ಹೇಳಿದೆವು, ಯಾಕೆ ಇವತ್ತೇ ಮಾಡ್ತೀರಿ, ನಿಮಗೂ ಅದಕ್ಕೆ ಅನನ್ಯ ಸಂಬಂಧ, ಇವತ್ತೇ ನಿಮಗೆ ದಿವಸ ಸಿಕ್ಕಿದೆ ಅಂತ ಹೇಳಿದರು. ಏಪ್ರಿಲ್ 1ಕ್ಕೇ ಇದು ಪ್ರತಿಷ್ಠೆ ಆದ್ದು.
ಏಪ್ರಿಲ್ 1ಕ್ಕೆ ಅಲ್ಲಿ ಕಾರ್ಯಕ್ರಮ ಸ್ಟಾರ್ಟ್ ಆಗೋದು. ಅಲ್ಲಿ ನಮಗೆ ಅನಾದಿ ಕಾಲದಿಂದ ಒಂದು ಬ್ರಾಹ್ಮಣನ ಸಂತರ್ಪಣೆ ಮಾಡುವುದು ಅಂತ ಇತ್ತು. ಅದು ಕಾಲಕ್ರಮೇಣ ನಮಗೆ ಬಡತನ ಬಂದ ಅದು ಕಡಿಮೆ ಆಯಿತು. ಮತ್ತು ಈಗ ಅದು ಒಳ್ಳೆಯ ರೀತಿಯಲ್ಲಿ ಬೆಳಗ್ತದೆ. ಸುಮಾರು ಜನ ಬ್ರಾಹ್ಮಣರು ಬಂದು ಅಸ್ತೋದಕ ಮಾಡಿಸಿಕೊಂಡು ಹೋಗ್ತಾರೆ, ಪಲ್ಲ ಪೂಜೆ ಆಗ್ತದೆ. ನಮ್ಮನ್ನು ಕೂಡ ದೇವಸ್ಥಾನದಿಂದ ಬ್ಯಾಂಡ್ ವರ್ಗದಲ್ಲಿ ಕರ್ಕೊಂಡು ಅದಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅದನ್ನು ಮಾಡಿಸಿ ಊರಿನ ಜನರಿಗೆ ಭಕ್ತಾದಿಗಳಿಗೆಲ್ಲ ಅನ್ನ ಸಂತರ್ಪಣೆ ಮಾಡ್ತಾಯಿದ್ದೇವೆ. ಮಾತಾಡಲಿಕ್ಕೆ ಹೇಳಿದರೆ ಇನ್ನೂ ವಿಶೇಷತೆ ಎಷ್ಟು ಹೇಳ್ಬೋದು, ಆದರೆ ಎಲ್ಲವನ್ನು ಹೇಳಲಿಕ್ಕೆ ಆಗೋದಿಲ್ಲ ಕೆಲವು ಸಂದರ್ಭದಲ್ಲಿ. ಆದ್ದರಿಂದ ನನಗೆ ಏನು ನನ್ನ ಅನುಭವಕ್ಕೆ ಬಂದಿದೆ ಅದನ್ನೆಲ್ಲ ನಿಮ್ಮ ಮುಂದೆ ಬಿಚ್ಚಿಟ್ಟು ಹೇಳಿದ್ದೇನೆ. ಓಕೆ ಸರ್, ಏಳ್ನಾಡು ಗುತ್ತು ನಿಮ್ಮ ಒಂದು ಸಹಕಾರದ ಮೂಲಕ ಇಷ್ಟೊಂದು ರೀತಿಯಲ್ಲಿ ಬೆಳಗ್ತಾ ಇದೆ. ಅದು ನೀವು ಹೇಳದೇ ಇದ್ರೂ ಕೂಡ ಅರ್ಥ ಆಗೋವಂಥದ್ದು ಸರ್. ಯಾಕೆಂತ ಹೇಳಿದ್ರೆ ಊರಿನವರು ಹೇಳ್ತಾರೆ, ರಾಧಾಕೃಷ್ಣನ್ನೇ ಉಲ್ಲೇರಿಂದ ಪಂಡಿನ ಏಳ್ನಾಡು ಗುತ್ತದ ದಾದಬೋಡಲ್ಲ ಮನ್ಪೋಲಿ ಶುಭ ಕಾರ್ಯಕ್ರಮಲೇನಂತ ಹೇಳುವಂಥದ್ದು ಮಾತಿದೆ ಸರ್. ಹಾಗಾಗಿ ಸಮಾಜಮುಖಿ ಕಾರ್ಯದಲ್ಲೂ ನೀವು ತೊಡಗಿಸಿಕೊಂಡಿದ್ದೀರಾ. ನಿಮ್ಮಿಂದ ಇನ್ನಷ್ಟು ಕಾರ್ಯಗಳು ಆಗಲಿ ಅಂತ ನಾವು ಸುದ್ದಿವಾಹಿನಿಯ ಮೂಲಕ ಆಶಿಸ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಾಯಕ ಕಂಪಾಸರಿ ಇದ್ದಾರೆ. ಇವರು ಕೊಟ್ಟಿಬಿಟ್ಟು ಏಳ್ನಾಡು ಗುತ್ತು ಫ್ಯಾಮಿಲಿ ಟ್ರಸ್ಟ್ ರಿಜಿಸ್ಟರ್ಡ್ನ ಸದಸ್ಯರು. ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಧರ್ಮ ನೇಮೋತ್ಸವದ ಸಂಭ್ರಮದಲ್ಲಿದ್ದೀರಾ. ಯಾವ ರೀತಿಯಾಗಿ 3 ದಿನಗಳ ಕಾಲ ಸಂಭ್ರಮ ಇರುತ್ತೆ ಅನ್ನೋದನ್ನು ಹೇಳಿ. ನೋಡಿ, ನಾಳೆ 31 ತಾರೀಕಿಂದ ಫೆಬ್ರವರಿ 1 ಫೆಬ್ರವರಿ 2ರವರೆಗೆ ನಮಗೆ ಇಡೀ ಕುಟುಂಬಕ್ಕೆ ಒಂದು ಸಂಭ್ರಮದ ದಿನ ಈ ಧರ್ಮ ನೇಮೋತ್ಸವ. ಈ ಕಾರ್ಯಕ್ರಮದಲ್ಲಿ ನಾನು ಈ ಟ್ರಸ್ಟಿನ ಒಬ್ಬ ಸದಸ್ಯನಾಗಿ ನನಗೆ ನಾನು ಇದರಲ್ಲಿ ತನ್ನನ್ನು ತಾನು ಇನ್ವಾಲ್ವ್ ಮಾಡಿಕೊಂಡು ದುಡಿಯುವಂಥ ಒಂದು ಸಂದರ್ಭ ಇದು ಯೋಗ. ಹಾಗೆ ನಾಳೆ ಬೆಳಿಗ್ಗೆ ಇಲ್ಲಿ ವೆಂಕಟರಮಣ ದೇವರ ಮುಡಿಪು, ಅಂದರೆ ನಮ್ಮ ಈ ದೇವರಿಗೆ ಒಂದು ಮುಡಿಪು ಹರಕೆ ಕಟ್ಟಿ ಇಡುವಂಥದ್ದು ಒಂದು ಪದ್ಧತಿ ಇದೆ. ಅದು ನಾಳೆ ಬೆಳಿಗ್ಗೆ ಆಗ್ತದೆ. ಮತ್ತು ಮಧ್ಯಾಹ್ನ ಸತ್ಯನಾರಾಯಣ ಪೂಜೆ, ಸಂಜೆ ಕಲ್ಲುರ್ಟಿ ಕೋಲ, ಕುಪ್ಪೆ ಪಂಜುರ್ಲಿ ಕೋಲ ಮತ್ತು ಗುಳಿಗ, ಈ 3 ದೇವಗಳಿಗೆ ನಾಳೆ ನೇಮ ನಡೀತದೆ. ನಾಡಿದ್ದು ವ್ಯಾಘ್ರ ಚಾಮುಂಡಿ ಮತ್ತು ವರ್ಣರ ಪಂಜುಲಿಗೆ ನಡೀಲಿಕ್ಕಿದೆ. ಕೊನೆಯ ದಿನ ಅಂದರೆ ಫೆಬ್ರವರಿ 2ನೇ ತಾರೀಕಿಗೆ ನಮ್ಮ ಧರ್ಮದೈವ ಆದಂಥ ಜುಮಾದಿ ಬಂಟ ಕೋಲ ಆಗ್ತದೆ. ಈ ನೇಮೋತ್ಸವ ನಮ್ಮಲ್ಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ಈ ಗುತ್ತಿನ ಪದ್ಧತಿ ಇದೆ, ಬೂಡು ಮನೆಗಳಿದೆ. ಎಲ್ಲ ಕಡೆಗಳಲ್ಲೂ ಕೂಡ ಎಲ್ಲ ಕಡೆ ಈಗ ಇಂದಿನ ಕಾಲದಲ್ಲಿ ಈ ದೈವಗಳನ್ನು ಯಾರು ಪ್ರತಿಷ್ಠೆ ಮಾಡಿದವು ಅಂತ ಕೇಳಲಿಕ್ಕಿಲ್ಲ. ಧರ್ಮಸ್ಥಳದಲ್ಲಿ ಮಂಜುನಾಥನಿಗಿಂತ ಮೊದಲೇ ಅಲ್ಲಿ ದೈವವೇ ಪ್ರಾಮುಖ್ಯ ಅಂತ ಕಥೆಯಲ್ಲೇ ಹೇಳ್ತದೆ. ಅದೇ ರೀತಿ ನನ್ನ ವಾದ ಯಾವಾಗಲೂ ದೈವದ ಪರವಾಗಿಯೇ ಇರ್ತದೆ. ಹಾಗೆ ನಾಳೆ ಇದೇ ನಾವು ನಿಂತ ಜಾಗ ಕೊಡಿನಾಡು ಹೇಳಿ, ದೈವಗಳನ್ನು ಯಾವ ತಂತ್ರಿಗಳು ಪ್ರತಿಷ್ಠೆ ಮಾಡಿದರೂ ಕೂಡ ನಾಳೆ ದಿವಸ ಈ ದೈವದ ಚಾಕ್ರಿ ಮಾಡುವವನೇ ದೈವದ ಮುಖಮೂರ್ತಿಯನ್ನು ಹಿಡ್ಕೊಂಡು ಬಂದು ಈ ಕೊಡಿನಾಡಲ್ಲಿ ಪ್ರತಿಷ್ಠೆ ಮಾಡುವವು. ಹಾಗಿರುವಾಗ ನಾಳೆ ಈ ನಾವು ನಿಂತಂಥ ಈ ಕೊಡಿನಾಡಿಗೆ ಭಾರಿ ಪ್ರಾಮುಖ್ಯತೆಯಾದಂಥ ಸ್ಥಳ ಇದು. ನಾಳೆ ವಿಜೃಂಭಣೆ ಇಂಥ ಒಂದು ಕೊಡಿನಾಡನ್ನು ನಾನು ನನ್ನದೇ ಒಂದು ಕಲ್ಪನೆಯಲ್ಲಿ ಶ್ರೀಯುತ ಹರೀಶ್ ಅನ್ನುವಂಥ ಶಿಲ್ಪಿ ಹತ್ರ ಮಾಡಿಸಿದ್ದೇನೆ. ಈ ರೀತಿಯ ಎಲ್ಲಿಯೂ ಕೂಡ ನಾನು ನೋಡಿದ್ರಲ್ಲಿ ಇಲ್ಲ. ನಮ್ಮ ಈ ಕಡೆ ಇದೊಂದು ವಿಶೇಷವಾದದ್ದು. ಆ ಕೊಡಿನಾಡಿಗೆ ಒಂದು ಒಳ್ಳೆಯ ಪ್ರಾಮುಖ್ಯತೆ ಕೊಡುವ ದೈವದ, ಅಂದರೆ ಈಗ ಎಲ್ಲ ಕಡೆಗಳಲ್ಲಿ ಕಾಂತಾರ ಸಿನಿಮಾ ಬಂದ ಮೇಲೆ ದೈವಗಳ ಅಬ್ಬರವೂ ಜಾಸ್ತಿ ಆಗಿದೆ, ಭಕ್ತರೂ ಜಾಸ್ತಿ ಆಗಿದ್ದಾರೆ. ಆದರೆ ಸಿನಿಮಾದ ರೀತಿಯಲ್ಲಿ ದೈವಗಳಾಗುವುದು ಒಳ್ಳೆಯದಲ್ಲ. ನಾವು ಅದರ ಪರಿಮಿತಿಯಲ್ಲಿ ಇರಬೇಕು. ದೈವ ಅಂತ ಹೇಳಿದರೆ ಕಟ್ಟಿ ನರ್ತನ ಮಾಡಿದರೆ ಮಾತ್ರ ಸಾಲೋದಿಲ್ಲ. ಆ ದೈವಕ್ಕೆ ಕೋಲವನ್ನು ಒಪ್ಪಿಸಿಕೊಳ್ಳುವಂಥ ತಿಳಿದವನ ಹತ್ರ ನೇಮ ಕಟ್ಟಿಸುವಂಥ ಮನೆತನಗಳು ಹೆಚ್ಚಾಗಲಿ, ಕಟ್ಟಿಸೋರು ಹೆಚ್ಚಾಗಲಿ, ಭಕ್ತರು ಹೆಚ್ಚಾಗಲಿ ಅಂತ ಹೇಳ್ತಾ ಇದ್ದೇನೆ. ಕುಟುಂಬದ ಎಲ್ಲ ಸದಸ್ಯರು ಸೇರಿಕೊಂಡು ತಯಾರಿಯನ್ನು ಮಾಡ್ತಾ ಇದ್ದಾರೆ, ಎಲ್ಲ ಕೆಲಸಗಳಲ್ಲೂ ಭಾಗಿಯಾಗ್ತಾ ಇದ್ದಾರೆ. ಅವ್ರ ಬಗ್ಗೆ ಹೇಳೋದು ನೋಡಿ, ಕುಟುಂಬದಲ್ಲಿ ಒಬ್ಬೊಬ್ಬರಿಗೆ ಕೊಟ್ಟ ಜವಾಬ್ದಾರಿ, ಅಲಂಕಾರಕ್ಕೆ ಜವಾಬ್ದಾರಿ, ಚಪ್ಪರಕ್ಕೆ ಜವಾಬ್ದಾರಿ, ಇನ್ನು ಊಟದ ವ್ಯವಸ್ಥೆಗೆ ಒಬ್ಬರು ಜವಾಬ್ದಾರಿ, ಬಂದಂಥ ಅತಿಥಿಗಳನ್ನು ಸ್ವಾಗತಿಸಲಿಕ್ಕೆ ಅವರಿಗೆ ಆತಿಥ್ಯವನ್ನು ನೀಡುವುದಕ್ಕೆ ಮನೆ ಒಳಗೆ ಬೇರೆ ಹೊರಗೆ ಬೇರೆ ಅನ್ನುವಂಥ 3 ವಿಭಾಗಗಳನ್ನಾಗಿ ಹೆಚ್ಚಾಗಿ ನಮ್ಮ ಮಹಿಳೆಯರು, ಕೊಟ್ಟಿಬಟ್ಟೆ ಏಳ್ನಾಡು ಗುತ್ತಿನ ಮಹಿಳೆಯರು ಬರುವಂಥ ಎಲ್ಲ ಅತಿಥಿಗಳನ್ನು ಬಂದಾಕ್ಷಣ ಅವರಿಗೆ ಇನ್ನು ಯಾರದೋ ಮನೆಗೆ ಎಲ್ಲಿಗೆ ಹೋಗಿದೆ ಅನ್ನೋದ ಒಂದು ರೀತಿಯಲ್ಲಿ ಅವರನ್ನು ಆತ್ಮೀಯದಿಂದ ಸ್ವಾಗತಿಸುವಂಥ ಕಾರ್ಯಕ್ರಮ ನಾಳೆಯಿಂದ ನಿಮಗೆ ತಿಳಿತದೆ. ಎಷ್ಟು ಒಳ್ಳೆಯ ರೀತಿಯಲ್ಲಿ ಮಾಡ್ತಾರೆ ಅಂತ ಹೇಳಿ ನಮಗೇ ಖುಷಿ ಆಗ್ತದೆ. ಇಷ್ಟು ಚೆನ್ನಾಗಿ ಒಂದು ಕೆಲಸ ಕಾರ್ಯವನ್ನು ನಿಭಾಯಿಸುವಂಥ ಮಹಿಳೆಯರು ನಮ್ಮ ಕುಟುಂಬದಲ್ಲಿ ಇದ್ದಾರೆ ಅನ್ನುವಾಗ ನಮಗೆ ಹೆಮ್ಮೆಯ ವಿಷಯ. ಎಲ್ಲ ಹುಡುಗರು ಈ ಚಪ್ಪರಗಳನ್ನು ₹1 ಯಾರಿಗೂ ಸಂಬಳ ಕೊಡದೆ ಈ ಮಡಲ್ ಅಂತ ಹೇಳ್ತೇವೆ, ತಟ್ಟಿ ನೇಯುವುದು, ಇದನ್ನು ಕೂಡ ನಮ್ಮ ಪ್ರಾಯದ ಹಿರಿಯ ಹೆಂಗಸರು ಬಂದು ಪ್ರತಿದಿನ ಬಂದು ಇಷ್ಟು ತಟ್ಟಿಯನ್ನು ನಿರ್ಮಿಸಿದ್ದಾರೆ.
ಈ ರೀತಿ ಎಲ್ಲ ಬೇರೆ ಬೇರೆ ರಾಧಾಕೃಷ್ಣ ನಾಯ್ಕರು ನಮ್ಮ ಏಳ್ನಾಡು ಗುತ್ತು ಇದರ ಯಜಮಾನರಾಗಿ ಅಧ್ಯಕ್ಷರಾಗಿ ಅವರ ನೇತೃತ್ವದಲ್ಲಿ ಅವರಿಗೆ ಇದೊಂದು ಒಳ್ಳೆ ರೀತಿಯಲ್ಲಿ ಆಗಬೇಕು ಅಂತ ಅವರ ಕನಸಿದೆ. ಆ ಕನಸನ್ನು ಮೀರಿ ನಾವೆಲ್ಲ ಕೆಲಸ ಮಾಡಿದರೆ ಎಲ್ಲ ಕುಟುಂಬ ಒಗ್ಗಟ್ಟಾಗಿದ್ದರೆ ಮಾತ್ರ ಇಂಥ ಕೆಲಸ ಮಾಡಲಿಕ್ಕೆ ಆಗೋದು. ಯಾವುದೇ ಒಂದು ಭಿನ್ನಮತ ಇಲ್ಲದೆ ಎಲ್ಲರೂ ಅವರ ವಿರುದ್ಧ ಆಗುವಂಥ ಕಿಂಚಿತ್ತು ಎಲ್ಲವನ್ನೂ ಹಾಕಿ ಶ್ರಮದಾನವನ್ನು ಮಾಡಿ ಸಕ್ಸಸ್ ಆಗಲಿಕ್ಕೆ ಇದು ಒಂದು ಕಾರಣ. ಕುಟುಂಬ ಸದಸ್ಯರಂತೂ ಭಾಗಿಯಾಗ್ತಾರೆ. ಊರಿನ ಮಂದಿಯನ್ನು ನಿಮ್ಮ ಕಡೆಯಿಂದ ಆಹ್ವಾನಿಸುವುದು ಈಗ ನಮಗೆ ಬೇರೆ ಬೇರೆ ಕಡೆ ನಮ್ಮನ್ನು ಈ ಎಷ್ಟು ಚಂದದ ರೀತಿಯಲ್ಲಿ ನಮ್ಮ ಧರ್ಮ ದೈವದ ಉಳಿದ ದೈವಗಳ ಆ ಪ್ರಸಾದವನ್ನು ಸ್ವೀಕರಿಸಿ ನಮಗೇ ಕೊಡಿಸಬೇಕು ಅಂತ ಭಾರಿ ಆಸೆಯಿಂದ ಭಾಳಷ್ಟು ಜನರನ್ನು ಕರೆದಿದ್ದೇವೆ. ನಾವು ಪುತ್ತೂರು ಶಾಸಕರನ್ನು ಕರೆದಿದ್ದೇವೆ, ಮಾಜಿ ಶಾಸಕರನ್ನು ಕರೆದಿದ್ದೇವೆ, ನಾವು MP ಅವರನ್ನು ಕರೆದಿದ್ದೇವೆ, ಅದವೆಲ್ಲ ಮಾಜಿ ಮಂತ್ರಿಗಳನ್ನು, ಜಿಲ್ಲೆಯ ಎಲ್ಲ ಬೇರೆ ಬೇರೆ ಕ್ಷೇತ್ರದ ಕಂಬಳ ಕ್ಷೇತ್ರದ ಯರ್ಮಾಲ್ ರೋಹಿತ್ ಹೆಗ್ಡೆಯವರನ್ನು ಕರೆದಿದ್ದೇವೆ, ಶ್ರೀಕಾಂತ್ ಭಟ್ರನ್ನು ಕರೆದಿದ್ದೇವೆ, ಮತ್ತು ಕುಂಡೊಟ್ಟು ಸುಕುಮಾರ ಶೆಟ್ಟಿ ಅವರನ್ನು ಕರೆದಿದ್ದೇವೆ, ಗುಣಪಾಲ ಕಡಮರನ್ನು ಕರೆದಿದ್ದೇವೆ. ಎಲ್ಲ ರೆಫ್ರಿ ವಿಭಾಗದಲ್ಲಿ ನಾನು ಕೂಡ ಕಂಬಳದಲ್ಲಿ ಭಾಗವಹಿಸುವುದರಿಂದ ಕಂಬಳದ ಹೆಚ್ಚಿನ ಜನಗಳು ಕಂಬಳದ ನಮ್ಮಲ್ಲಿಗೆ ಗೆಸ್ಟ್ ಆಗಿ ನಾಡಿದ್ದು ಬರಲಿಕ್ಕಿದ್ದಾರೆ. ಕೊಟ್ಟಿಬಿಟ್ಟು ಏಳ್ನಾಡು ಗುತ್ತು ಫ್ಯಾಮಿಲಿ ಟ್ರಸ್ಟ್ ರಿಜಿಸ್ಟರ್ಡ್ ಇದರ ಶ್ರೀ ಪಿಲಿಚಾಮುಂಡಿ ಧರ್ಮ ದೈವ ಜುಮಾದಿ ಬಂಟ ಹಾಗೆಯೇ ಪರಿವಾರ ದೈವಗಳ ಧರ್ಮ ನೇಮೋತ್ಸವ 3 ದಿನಗಳ ಕಾಲ ಮೇಳೈಸಲಿದೆ. ಹಾಗಾಗಿ ಸಕಲ ಸಿದ್ಧತೆಗಳು ನಡೆದಿರುವಂಥದ್ದು. ಫ್ಯಾಮಿಲಿಯ ಎಲ್ಲ ಸದಸ್ಯರು ಕೂಡ ಸೇರಿಕೊಂಡು ಧರ್ಮ ನೇಮೋತ್ಸವ ಅದ್ಧೂರಿಯಾಗಿ ಯಶಸ್ವಿಯಾಗಿ ನಡಿಬೇಕು ಅಂತ ಹೇಳಿ ಎಲ್ಲ ರೀತಿಯಾದಂಥ ಸಿದ್ಧತೆಯಲ್ಲಿ ಕೂಡ ಭಾಗಿಯಾಗ್ತಾ ಇದ್ದಾರೆ. ಬಂದಂತಹ ಪ್ರತಿಯೊಬ್ಬರಿಗೆ ಕೂಡ ಬೆಳಗ್ಗಿನ ಉಪಹಾರ, ಮಧ್ಯಾಹ್ನದ ಊಟ ಹಾಗೆಯೇ ಸಂಜೆಯ ಉಪಹಾರ, ರಾತ್ರಿಯ ಊಟ ಎಲ್ಲ ವ್ಯವಸ್ಥೆಗಳು ಇರುತ್ತೆ. ಹಾಗೆಯೇ ಧರ್ಮ ನೇಮೋತ್ಸವವನ್ನು ಕಣ್ತುಂಬಿಕೊಳ್ಳುವಂಥ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಹಾಗಾಗಿ ಪ್ರತಿಯೊಬ್ಬರೂ ಕೂಡ 3 ದಿನಗಳ ಕಾಲ ನಡೆಯುವಂತಹ ಈ ಒಂದು ಧರ್ಮ ನೇಮೋತ್ಸವದಲ್ಲಿ ಭಾಗಿಯಾಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಸುಧಾಕರ್ ಪಡೀಲ್ ಹಾಗೂ ಲತೇಶ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.